ಇಂದು ನಾವೆಲ್ಲ ಸೋಷಿಯಲ್ ಮೀಡಿಯಾಗಳ ಜಮಾನದಲ್ಲಿ ಇದ್ದೇವೆ. ಕುಂತ್ರು ನಿಂತರು ಸುದ್ದಿ ಆಗೋದ್ರಲ್ಲಿ ನೋ ಡೌಟ್. ವೈರಲ್ ಯುಗದಲ್ಲಿ ಜನರು ಸಹ ತಮ್ಮ ಸುತ್ತಮುತ್ತಲಿನ ವಿಡಿಯೋಗಳನ್ನು ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿ ವಿಶ್ವದ ಮೂಲೆ ಮೂಲೆಗೂ ತಲುಪುವಂತೆ ಮಾಡ್ತಾರೆ. ಇದೀಗ ಒಂದು ವಿಡಿಯೋ ಸದ್ಯ ಎಲ್ಲೆಲ್ಲೂ ಸದ್ದನ್ನು ಮಾಡ್ತಾ ಇದೆ. ಕಳೆದ ಒಂದು ದಶಕದಿಂದ ಮದುವೆಗಳು ನಡೆಯುವ ರೀತಿ ಬದಲಾಗಿದೆ. ಮದುವೆ ವೇದಿಕೆಯ ಮೇಲೆ ವಧು ಮತ್ತು ವರ ಸಂಕೋಚದಿಂದ ಕುಳಿತುಕೊಳ್ಳುವ ದಿನಗಳು ದೂರವಾಗಿ ಹೋಗಿದೆ. ಈಗೇನಿದ್ರು ವಧು ವರ ವೇದಿಕೆಯ ಮೇಲೆ ಗೆಳೆಯರ ಜೊತೆ ಡ್ಯಾನ್ಸ್ ಮಾಡೋದು ಟ್ರೆಂಡ್. ಹಾಗಾಗಿ ಇತ್ತೀಚಿನ ವೈರಲ್ ವಿಡಿಯೋಸ್ಗಳಲ್ಲಿ ಮಂಗಳೂರು ಹೊರವಲಯದ ಉಳ್ಳಾಲದ ಗಟ್ಟಿ ಸಮಾಜ ಭವನದಲ್ಲಿನ ಮದುವೆಯ ಸಮಾರಂಭವೊಂದರಲ್ಲಿ ಮದುಮಗಳು ತನ್ನ ಸ್ನೇಹಿತರೊಂದಿಗೆ ಕುಣಿದಿರುವಂತಹ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮನಸೋತು ಕುಣಿಯುವ ಇಂದಿನ ಕಾಲಘಟ್ಟದಲ್ಲಿ ಅಪ್ಪಟ ಹಿಂದೂ ಸಂಸ್ಕೃತಿಯನ್ನ ಸಾರುವ ಬಜರಂಗಿ ಸ್ತೋತ್ರವನ್ನ ಮಂಟಪದಲ್ಲಿ ನೃತ್ಯ ಮಾಡುವ ಮೂಲಕ ವ್ಯಾಪಕ ಶ್ಲಾಘನೆಗೆ ಗುರಿಯಾಗಿದ್ದಾರೆ. ನಾಟ್ಯ ನಿಲಯ ಉಳ್ಳಾಲ ಇಲ್ಲಿನ ಮುಖ್ಯಸ್ಥೆ ಹಾಗೂ ಗುರುಗಳಾದ ನಾಟ್ಯ ವಿದೂಷಿ ಸುನೀತಾ ಜಯಂತ್ ಅವರ 8 ವಿದ್ಯಾರ್ಥಿಗಳು ಭಕ್ತಿಯಿಂದ ಅದ್ಭುತ ಹೆಜ್ಜೆಗಳನ್ನು ಹಾಕಿದ್ದಾರೆ. ಏನೇ ಆದರೂ ಪ್ರಪ್ರಥಮವಾಗಿ ದೇವರ ಸ್ತೋತ್ರವನ್ನ ಮದುವೆ ಸಮಾರಂಭದಲ್ಲಿಯೂ ನೃತ್ಯದ ಮುಖೇನ ಕುಣಿದು ತೋರಿಸಬಹುದು ಅನ್ನುವುದನ್ನ ಕರಾವಳಿ ನಾರಿಮಣಿಯರು ತೋರಿಸಿದ್ದು ಹೆಮ್ಮೆಯ ಸಂಗತಿಯಾಗಿದೆ.